ವಿಜಯ ಕರ್ನಾಟಕ ಪತ್ರಿಕೆ ಬಜಿ ಮಾಧ್ಯಮ ಅದು ಮಾತ್ರ ಕೆಲಸ ಮಲ್ಪನೆಯತ್ತು ಸಮಾಜದ ಹೃದಯ ಮನಸ್ಸಡು ಒರಿಯೋನಂಚಿನ ಕೆಲಸ ಮಲ್ತೊಂದುಂಡು ಎಡೇನ ಪರಿಸರ ಕಾಳಜಿ ಉಂಡೊಂದು ಶ್ರೀ ಆದಿಚುಂಚನಗಿರಿ ಕಾವೂರು ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಪತ್ಯರ ಕಾವೂರು ಬಿಜಿಎಸ್ ಹೈಸ್ಕೂಲ್ ಪರಿಸರ ಜಾಗೃತಿ ಅಭಿಯಾನಡು ರಡ್ಡನೇ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ದು ಆರು ಪಾತಿರಿಯರು. ಕಾವೂರು ಬಿಜಿಎಸ್ ಹೈಸ್ಕೂಲ್ ಪರಿಸರ ಜಾಗೃತಿ ಮಹಾ ಅಭಿಯಾನದ ರಡ್ಡನೇ ಕಾರ್ಯಕ್ರಮ ಶುಕ್ರವಾರ ನಡೆದಂಡು. ಕಾವೂರು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯರು ದೈಕ್ಲಿಗ್ ನೀರ್ ಮೈತದ ಪರಿಸರ ಸಂಬಂಧಿ ಚಿತ್ರ ಬುಡ್ಪಾದ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಸ್ವಾಮೀಜಿಯರ್ ಪಾತಿಡ್ದು ವಿಜಯ ಕರ್ನಾಟಕ ಪತ್ರಿಕೆ ಬಜಿ ಮಾಧ್ಯಮ ಅದು ಮಾತ್ರ ಕೆಲಸ ಮಲ್ಪನೆಯತ್ತು ಸಮಾಜದ ಹೃದಯ ಮನಸ್ಸಡು ಒರಿಯೋನಂಚಿನ ಕೆಲಸ ಮಲ್ತೊಂದುಂಡು ಎಡೇನ ಪರಿಸರ ಕಾಳಜಿ ಪತ್ರಿಕೆಗೆ ಉಂಡೊಂದು ಪಂಡೆರು ಜೋಕ್ಲಿಗ್ ಎಲ್ಯ ಪ್ರಾಯಡೆ ಪರಿಸರ ಜಾಗೃತಿ ಮೂಡಾಂಡ ದುಂಬುಗಾಕ್ಲಿಡ ಪರಿಸರ ಕಾಳಜಿ ಬುಳಿವುಂಡು ಇತ್ತೆ ಎಲ್ಯ ಬಿತ್ತು ಪಾಡಂಡ ದುಂಬುಗವು ಮಲ್ಲ ಮರ ಅದು ಬುಳಿಪುನಂಚನೆ ಜೋಕುಲು ಬುಳಿಪುರಂದು ಪಂಡೆರು. ಬೆಳಗ್ಗೆ ಎದ್ದ ಕೂಡಲೇ ಮನುಷ್ಯನಲ್ಲಿ ವಿಷಭರಿತವಾಗಿರತಕ್ಕಂತಹ ಒಂದು ಗಾಳಿ ಹೊರಗೆ ಬರ್ತಾ ಇದೆ. ಅದರಿಂದ ಅವನಿಗೆ ಎನರ್ಜಿ ಇರ್ತಕ್ಕಂಥದ್ದು ಒಂದು ಲಾಸ್ ಆಗ್ತದೆ. ಒಂದು ಸುಂದರವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಸರ ಮೂಡಬೇಕು ಅಂತ ಹೇಳಿದ್ರೆ ಮೊದಲು ಮನುಷ್ಯ ಆರೋಗ್ಯಕರವಾಗಿರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಮರ ಗಿಡಗಳನ್ನ ಬೆಳೆಸಬೇಕು. ಆ ಮರ ಗಿಡಗಳನ್ನ ಬೆಳೆಸೋದ್ರಿಂದ ಏನಾಗುತ್ತೆ? ವಾಯು ಮಾಲಿನ್ಯವನ್ನ ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಕಣ್ಣಿನಲ್ಲಿ ಒಂದು ಗಿಡವನ್ನ ಬೆಳೆಸಿದ್ದೇನೆ, ಹೌದಾ? ಒಂದು ಗಿಡ ಬಳ್ಳಿಗಳೆಲ್ಲ ಕಾಣ್ತಾ ಇದೆ, ಎಲೆಗಳೆಲ್ಲ ಕಾಣ್ತಾ ಇದೆಯಲ್ಲ, ಅದೇನಾಗ್ತದೆ? ನಮ್ಮ ದೃಷ್ಟಿ ಗಿಡದ ಮೇಲೆ ಇರಬೇಕು. ನಮ್ಮ ದೃಷ್ಟಿ ಅಂದ್ರೆ ನಾವು ಬೆಳೆಯುವಂತಹ ಗಿಡದ ಮೇಲೆ ನಮ್ಮ ದೃಷ್ಟಿ ಇರಬೇಕು. ನಮ್ಮ ದೃಷ್ಟಿ ಅಲ್ಲಿ ದೃಷ್ಟಿ ಸಿದ್ಧ ಆದರೆ ವಾಯು ಮಾಲಿನ್ಯ ತಡೆಗಟ್ಟಲಿಕ್ಕೆ ಸಾಧ್ಯ. ಅದು ಎಚ್ಚರಿಕೆ ಕೊಡುತ್ತೆ. ಪ್ರತಿಯೊಂದು ಹಂತದಲ್ಲಿ ನಮ್ಗೆ ಎಚ್ಚರಿಕೆ ಕೊಡುತ್ತೆ. ಮರ ಗಿಡಗಳನ್ನ ಬೆಳೆಸು, ಅದರಿಂದ ಒಳ್ಳೆ ಆಮ್ಲಜನಕವನ್ನು ನಾವು ಕೊಡ್ತೇವೆ ಅಂತೇಳಿ ಸಂದೇಶವನ್ನ ಸಾರುತ್ತೆ. ಆ ಬೇರಿನ ಕಡ್ಡಿಯನ್ನ ಜಿಗಿದು ಅದರಲ್ಲಿ ಹಲ್ಲನ್ನ ಉಜ್ಜು ಅಂತ ಹೇಳ್ತಿದ್ರು. ಇವತ್ತು ನೀವು ಯಾರಾದ್ರೂ ಉಜ್ಜಿದ್ದೀರಾ? ಅಯ್ಯೋ ಕೈ ಹೇಳಿದ್ರೆ ನಾಲಿಗೆ ಹಚ್ಕೊಡ್ತೀರಾ? ನೀವು ಆಟಿಯಲ್ಲಿ ಒಂದು ಕಷಾಯ ಕುಡಿಯೋದೇ ದೊಡ್ಡ ಸಂಗತಿ. ನೀವು ಅದು ಬೇವಿನ ಕಡ್ಡಿಯಲ್ಲಿ ಉಜ್ಜಲಿಕ್ಕೆ ಸಾಧ್ಯವಾ? ಆಗುದಿಲ್ಲ. ನಮ್ಮ ಕಾಲ ಆಗಿತ್ತು. ಪ್ರಕೃತಿ ಜೊತೆ ಮಾನವನ ಸಂಬಂಧ ಬೆರೆತು ಹೋಗಿತ್ತು. ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿದ ಪರಿಸರ ಅಧಿಕಾರಿ ರಾಜಶೇಖರ ಪುರಾಣಿಕ್ ಬಗ ವಿಜಯ ಕರ್ನಾಟಕ ಸ್ಥಾನೀಯ ಸಂಪಾದಕರು ಯುಕೆ ಕುಮಾರನಾಥ್ ಕಾರ್ಯಕ್ರಮನುದ್ದೇಶಿಸಿದ ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಇವತ್ತು ಸುಮಾರು 300 ಶಾಲೆಗಳಲ್ಲಿ, ಈ ಶಾಲೆ ಒಳಗೊಂಡಂತೆ ಸುಮಾರು 300 ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಸುಮಾರು 15,000 ಮಕ್ಕಳು ಇವತ್ತು ನಿಮ್ಮನ್ನು ಸೇರಿದಂತೆ ಈ ಡ್ರಾಯಿಂಗ್ ಸ್ಪರ್ಧೆ, ವಾಯು ಮಾಲಿನ್ಯ ಎಂಬ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಈಗಾಗಲೇ, ಏರ್ ಪೊಲ್ಯೂಷನ್ ಬಗ್ಗೆ. ಇದರ ಬಗ್ಗೆ ಸುಮಾರು 15,000 ಮಕ್ಕಳು ಪಾಲ್ಗೊಳ್ತಾ ಇದ್ದಾರೆ. ವಿಜಯ ಕರ್ನಾಟಕ ಕುಡ್ಲ ಜಾಹೀರಾತು ವಿಭಾಗದ ಸಹಾಯಕ ಜನರಲ್ ಮ್ಯಾನೇಜರ್ ರಾಮಕೃಷ್ಣ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಲದ ಜಯಪ್ರಕಾಶ ನಾಯಕ್, ಬಿಜಿಎಸ್ ಶಿಕ್ಷಣ ಸಂಸ್ಥೆದ ಮ್ಯಾನೇಜರ್ ಸುಬ್ಬಾ ಕಾರಡ್ಕ, ಬಿಜಿಎಸ್ ಸಂಸ್ಥೆದ ರೇಷ್ಮಾ ನಾಯರ್, ಟೈಮ್ಸ್ ಗ್ರೂಪ್ದ ರಾಹುಲ್ ಆರೋರ, ಬಾಲಚಂದ್ರ ಪ್ರಭು, ಕದ್ರಾ ನವನೀತ ಶೆಟ್ಟಿ, ನಾರಾಯಣ ಪಾಲ್ಗೊಂಡಿರು. ಕದ್ರಾ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು.